ದೆಪ್ಪನ ಮೂಲಕ ದಿಂಜ ಕುತೂಹಲ ಕೆರಳಿ ಸಾಧಿತ್ತಿನ ಪಾವೂರು ಗ್ರಾಮ ಪಂಚಾಯತ್ ಅದೃಷ್ಟ ಚೀಟಿ ದೆಪ್ಪನ ಮೂಲಕ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಬೊಕ್ಕ ಉಪಾಧ್ಯಕ್ಷ ಸ್ಥಾನ ಎಸ್ಟಿಪಿಗೆ ತಿಕ್ಕದರು. ಅಧ್ಯಕ್ಷರಾದ ಕಾಂಗ್ರೆಸ್ ಬೆಂಬಲಿತ ಸಾತ್ಕೋ ಮಜೀದ್ ಬೊಕ್ಕ ಉಪಾಧ್ಯಕ್ಷರಾದ ಎಸ್ಟಿಪಿ ಬೆಂಬಲಿತೆ ಮೆಹರುನ್ನೀಸಾ ಆಯ್ಕೆಯಾದರು. अब्दुल मजीद ಪದ್ನೈದು ಸದಸ್ಯ ಬಲದ ಪಾವೂರು ಗ್ರಾಮ ಪಂಚಾಯತ್ ಎಸ್ಟಿಪಿಐ ಆಜಿ ಕಾಂಗ್ರೆಸ್ ಐನು ಬಿಜೆಪಿ ರಡ್ಡು ಬೊಕ್ಕ ರಡ್ಡು ಸ್ಥಾನನು ಪಕ್ಷೇತರರು ಪಡೆದರು. ಕರಿನ ಸರ್ತಿ ಪಕ್ಷೇತರರ ಬೆಂಬಲದೊಟ್ಟಿಗೆ ಎಸ್ಟಿಪಿಐ ಅಧಿಕಾರ ನಡಪಾದಿತ್ತಲು. ಈ ಸರ್ತಿ ಎಸ್ಟಿಪಿಐ ಬೆಂಬಲರ್ದು ಪಕ್ಷೇತರ ಅಭ್ಯರ್ಥಿ ವಲೇರಿನ್ ಡಿಸೋಜಾ ಬೊಕ್ಕ ಉಪಾಧ್ಯಕ್ಷ ಸ್ಥಾನಗ ಮೆಹರುನ್ನೀಸಾ, ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಗ ಸಾತ್ಕೋ ಮಜೀದ್ ಬೊಕ್ಕ ಉಪಾಧ್ಯಕ್ಷ ಸ್ಥಾನಗ ರವಿಕಲಾ ಸ್ಪರ್ಧಿ ಸಾಧಿತ್ತೇರು. ಚುನಾವಣೆ ನಡೆತಿನಪಗ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಲು 7 ಓಟುಲಿನ್ ಪಡೆದಿದ್ದು ಒಂಜಿ ಮತ ಅಸಿಂಧು ಆಂಡು. ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಲ್ಲ 7 ಓಟುಲಿನ್ ಪಡೆದ ಓರಿ ಓಟು ಪಾಡಂದಿನ ದಾತ್ರ ಸಮಬಲ ಆದಿತ್ತದು ಇಂದಿರ್ದು ಅದೃಷ್ಟ ಚೀಟಿಂದಿತ್ತೇರು. ಎಸ್ಟಿಪಿ ಬೆಂಬಲರ್ದು ಅಧ್ಯಕ್ಷ ಸ್ಥಾನಗ ಸ್ಪರ್ಧಿ ಸಾಧಿತ್ತಿನ ವಲೇರಿನ್ ಡಿಸೋಜಾ ಚುನಾವಣೆಡ್ಲ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎದುರು ಸಮಬಲ ಸಾಧಿಸಾದಿತ್ತದು ಮರು ಎಣಿಕೆಡು ಗೆಲ್ಮೆ ಸಾಧಿಸಾದಿತ್ತೇರು. ಅಂಚಾಂಡ ಕಾಂಗ್ರೆಸ್ಗೆ ಬೆಂಬಲ ಕೊರ್ತಿನಕ್ಲಿ ಏರು. ಪಂಚಾಯತ್ ಕಾಂಗ್ರೆಸ್ 5 ಸ್ಥಾನ ಪಡೆತನು. ಕರಿನ ಸರ್ತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗೂ ಚುನಾವಣೆ ನಡೆತಿನಪಗ ಕಾಂಗ್ರೆಸ್ 5 ಸ್ಥಾನಗಳನ್ನು ಮಾತ್ರ ಪಡೆದಿತ್ತಂಡ ಈ ಸರ್ತಿ 7 ಸ್ಥಾನ ಪಡೆತನು. ಒರಿ ಸದಸ್ಯೆ ಎಸ್ಟಿಪಿ ಬೆಂಬಲಿತ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಪರ ರೈಟ್ ಚಿಹ್ನೆ ಪಾಂಡಲ, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಪರ ಗುಣಿಸು ಚಿಹ್ನೆ ಪಾರ್ದೇರು. ಉಪಾಧ್ಯಕ್ಷ ಸ್ಥಾನಗ ಒರಿ ಸದಸ್ಯೆ ಓಟುನೆ ಪಾಡಂದೆ ತಟಸ್ಥರಾತೇರು. ಕಾಂಗ್ರೆಸ್ಗೆ ರಡ್ಡು ಹೆಚ್ಚುವರಿ ಓಟುಲು ಬತ್ತಿತ್ತದು ಬಿಜೆಪಿ ಅಭ್ಯರ್ಥಿಲು ಬೆಂಬಲ ಕೊರಿಯರ. ಅಧ್ಯಕ್ಷ ಸ್ಥಾನದ ಚುನಾವಣೆಡು ರರ್ಜನಕ್ಲ ಓಟು ಪಾಡಿನಕ್ಲು ಏರು. ಉಪಾಧ್ಯಕ್ಷ ಸ್ಥಾನಡು ಓಟು ಪಾಡಂದಿನಕ್ಲು ಏರು ಪಂಪಿನ ಪ್ರಶ್ನೆ ಗ್ರಾಮಸ್ಥರೇನ. ಇವತ್ತು ಪಾವೂರು ಗ್ರಾಮ ಪಂಚಾಯತಿನ ಚುನಾವಣೆ ನಡೆದು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾದ ಅಬ್ದುಲ್ ಮಜೀದ್ ಸಾತ್ಕೋರವರು ವಿಜಯ ಸಾಧಿಸಿದ್ದಾರೆ. ಇದಕ್ಕಾಗಿ ನಾನು ಮೊದಲಿಗೆ ನಮ್ಮ ಬೆಂಬಲಿತ ಸಹಕಾರ ನೀಡಿದ ಎಲ್ಲ ಪಂಚಾಯತಿನ ಸದಸ್ಯರು ಮತದಾರರಿಗೆ ನಾನು ಮೊದಲಿಗೆ ಸಲ್ಲಿಸ್ತೇನೆ. ಇವತ್ತು ಪಾವೂರು ಗ್ರಾಮದ ಸರ್ವೋತ್ತಮ ಅಭಿವೃದ್ಧಿಗೆ UT ಖಾದರ್ ಅವರ ಶಾಸಕರ ನೇತೃತ್ವದಲ್ಲಿ ಈ ಗ್ರಾಮವನ್ನು ಭಾಳಷ್ಟು ಕಾಮಗಾರಿಗೆ ನಡೆದಂಥ ಗ್ರಾಮ. ಇವತ್ತಿನಿಂದ ಈ ಗ್ರಾಮದಲ್ಲಿ ಅಭಿವೃದ್ಧಿ ಪರ್ವ ಪ್ರಾರಂಭ ಆಗ್ತದೆ ಅಂತ ಹೇಳಿ ನಾನು ಖಡಾಖಂಡಿತವಾಗಿ ಹೇಳ್ತಾ ಇದ್ದೇನೆ. ಸಾತ್ಕೋ ಅಬ್ದುಲ್ ಮಜೀದ್ರವರು ಕಳೆದ ಸಲ ಅಧ್ಯಕ್ಷರಾಗಬೇಕಿತ್ತು. ಆದರೆ ಕಾರಣಾಂತರದಿಂದ ಶಾಂತಿ ಸೌಹಾರ್ದ ಮೂರ್ತಿಯಾಗಿ ಈ ಗ್ರಾಮದಲ್ಲಿ ಸುಮಾರು 7.5 ವರ್ಷಗಳ ಕಾಲ ಸರ್ವ ಜಾತಿ ಧರ್ಮದವರ ಸೇವೆ ಮಾಡಿ ಈ ಗ್ರಾಮ ಪಂಚಾಯತಿಗೆ ನಮ್ಮ ಪಕ್ಷಕ್ಕೆ ಭಾಳಷ್ಟು ಗೌರವ ತಂದಂಥ ನಮ್ಮ ಮಜೀದ್ರವರು ಒಂದು ಮತದ ಅಂತರದಿಂದ ನನ್ನ ಸಹೋದರಿ ರವಿಕಲರವರು ಭಾಳಷ್ಟು ದುಃಖ ಆಗಿದೆ. ಒಂದು ಮತದ ಅಂತರದಿಂದ ಸೋಲನ್ನು ಕಂಡಿದ್ದಾರೆ. ಸುಮಾರು 7.5 ವರ್ಷಗಳಿಂದ 1ನೇ ವಾರ್ಡಿನ ಸದಸ್ಯರಾಗಿ ಎಲ್ಲ ಜಾತಿ ಧರ್ಮದವರ ಪ್ರೀತಿ ವಿಶ್ವಾಸವನ್ನು ಗೆದ್ದು ಕೆಲಸ ಮಾಡಿದಂಥ ನನ್ನ ಸಹೋದರಿ
ರವಿಕಲರ್ ಅವರು 1 ಮತದ ಅಂತರದಿಂದ ಸೋತಿದ್ದಾರೆ. ಅದಕ್ಕೆ ನಾವು ಅವರು ಈಗಲೂ ಹೇಳುವ ಪ್ರಶ್ನೆ, ನಮಗೇನು ಬೇಸರಿಲ್ಲ, ನನ್ನ ಅಣ್ಣ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದು ಪಾವೂರಿನ ಸೌಹಾರ್ದತೆಯ ಶಾಂತಿ ಅಂತ ನಾನು ಹೇಳಲಿಕ್ಕೆ ಭಾವಿಸ್ತೇನೆ. ಇವತ್ತು ಪಾವೂರು ಗ್ರಾಮದ ಎಲ್ಲ ನಮ್ಮ ಮತದಾರ ಬಾಂಧವರಿಗೆ ಸಿಕ್ಕಿದಂಥ ಜಯ. ಇನ್ನು ಮುಂದಕ್ಕೆ 4 ಸಲ ಪಾವೂರು ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ಈ ಗ್ರಾಮ ಪಂಚಾಯತ್ ನಾಳೆಯಿಂದ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರಾಗಿ ಪ್ರಾರಂಭ ಮಾಡುತ್ತೇವೆ. ಈ ಗ್ರಾಮದ ಎಲ್ಲ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ಕೊಟ್ಟು ನಮ್ಮ ಅಧ್ಯಕ್ಷರಿಗೆ ಸಹಕಾರ ಕೊಡಬೇಕು ಅಂತ ಹೇಳಿಕೊಂಡು ಈ ಗ್ರಾಮದ ಎಲ್ಲ ಪಕ್ಷದ ಮತದಾರರು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಮತದಾರರು ನಮ್ಮ ಅಧ್ಯಕ್ಷರಿಗೆ ಪಂಚಾಯತ್ಗೆ ಗೌರವ ಕೊಟ್ಟು ಸಹಕಾರ ಕೊಡಬೇಕಂತ ಮತದಾರರಲ್ಲಿ ಮನವಿ ಮಾಡಿ, ನಮ್ಮ ಇವತ್ತಿನ ಗೆಲುವು ಅದು ನಮ್ಮ ಸತ್ಯಕ್ಕೆ ಸಿಕ್ಕಿದ ಗೆಲುವು. ಈ ಗೆಲುವನ್ನು ನಾವು ಖಂಡಿತವಾಗಿ ಈ ಗ್ರಾಮದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅರ್ಪಣೆ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಫಸ್ಟ್ಗಾದು ಯಾನು ಎನ್ನ ಪಾವೂರು ಗ್ರಾಮದ ಎನ್ನ 4ನೇ ವಾರ್ಡ್ ಅಲ್ತ ಮತದಾರ 3 ಜಾತಿ ಧರ್ಮದ ಪೂರ ಮತದಾರನಿಗೆ ಎನ್ನ ಕೃತಜ್ಞತೆ ಸಲ್ಲವೆ. ಇನ್ನು ಯಾನು ಈ ಸ್ಥಾನಕ್ಕೆ ಬರೋಡಿರಿಕ್ಕಿಂದ ಅಕ್ಲು ಎನ್ನನು ಎದುರು ಪಿರವತ್ತು ಅಂದೆ 3 ಸರ್ತಿ ಉಂತದು 2 ಸರ್ತಿ ಬೇತಿ ಬೇದ್ಯ ಅಂದೆ ಎನ್ನ ಗೆಂದಯರು ಅಕ್ಲಿಗೆ ನಾ ಸೇವೆಯನ್ನು ಎನ್ನ ಆಪಿನೇಟ ಏತ್ತು ಮಲ್ತಿದೆ. ನನ್ನೆಲ್ಲ ದೇವರು ಅಕ್ಲಿಗೆ ಎನ್ನ ಅರುಣನ ಸಂದೇಹರ ದೇವರು ಎತ್ತೋಡು ಬಂದು ಆ ದೇವರ ಎನ್ನಟ್ಟು ನನ್ನ ರಡ್ಡನೇದಾದು ನನ್ನ ದುಂಬುಗು ಈತನೇಟ ಎನ್ನ ವಾರ್ಡ್ದ ಸಮಸ್ಯೆ, ನನ್ನ ಇತ್ತಂಕಿ ಎನ್ನ ಗ್ರಾಮದ ಸಮಸ್ಯೆ, ಎನ್ನ ಗ್ರಾಮ ನನ್ನ ಅಭಿವೃದ್ಧಿ ಅವಳು ಐಕ್ಯ ಬೋರ್ಡ್ ಅದು ಎಂಕಲ್ನ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಮೋನಾಕಣ ಸಹಕಾರಡು ನಮ್ಮ ಗ್ರಾಮ ಸಮಿತಿದ ಅಧ್ಯಕ್ಷೆ ಪ್ರಭಾಕರನ ಸಪೋರ್ಟು ಬೊಕ್ಕ ಎಂಕಲ ಮಾಜಿ ಪೂರಾ ನಂಬರ್ನಗಳ ಸಪೋರ್ಟು ಬೊಕ್ಕ ಯುವ ಜವನಿಯರ ಸಪೋರ್ಟು ನಮಕ ಆಪನ ನಮ್ಮ ಸಾರ್ಡ ಪತ್ತದು ಎಂಕಲು ಎಂಗಳಿಗೆ ಊರನ್ನು ಈ ಗ್ರಾಮವನ್ನು ಅಭಿವೃದ್ಧಿ ಮಲ್ಪರೆ ಎಂಕಲು ಪ್ರಯತ್ನ ಮಲ್ಪ ಬೊಕ್ಕ ಎಂಕಲ 15 ಮೆಂಬರ್ನ ಅಕ್ಕಲ್ಲ ಎಂಕಲು ಒಟ್ಟಿಗೆ ಹಿಂದೆಟು ಇಲ್ಲ ಅಕ್ಕಲನ ಸಹಕಾರಲ್ಲ ಅಕ್ಕಲನ ಅನುಭವದೆತ್ತದು ಅಕ್ಕಲನ ಸಹಮತೋಡು ಈ ಪಂಚಾಯತ್ ನನ್ನ 2 ವರ್ಷ ದೇವೇರ ಆಯಿಸ್ಕೋರಂಡ ಎಡ್ಡಪ್ಪು ನಡಪಾವುದು ಕೊಡುಪ ಬಂದು ಎನ್ನೊಂಜಿ ಪಾವೂರು ಗ್ರಾಮ ಪಂಚಾಯತ್ಗೆ 2ನೇ ಅವಧಿಗೆ ನಡೆದಂತಹ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಸಾತ್ಕೋ ಅಬ್ದುಲ್ ಮಜೀದ್ ರವರು ಅದೇ ರೀತಿ ಸ್ಪರ್ಧಿಸಿದಂತಹ STP ಬೆಂಬಲಿತ ಮೆಹರ್ನಿ ಸರ್ ಅವರು ಸಮಫಲದ 7 ಮತಗಳನ್ನು ಪಡೆದು ಕೊನೆಗೆ ಅದೃಷ್ಟಿಯ ಚೀಟಿ ಎತ್ತುವ ಮೂಲಕ
ಅಬ್ದುಲ್ ಮಜೀದ್ ರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಅವರಿಗೆ ನಾನು ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಬಾರಿ ಉಪಾಧ್ಯಕ್ಷರ ಚುನಾವಣೆಯಲ್ಲೂ ಸಮಬಲದ ಹೋರಾಟ ನಡೆದಿದ್ದು, ಸಮಬಲದ ಹೋರಾಟದಲ್ಲಿ ಮೆಹರುನ್ನೀಸಾ ರವರು 7 ಮತಗಳು, ಅದೇ ರೀತಿ ರವಿಕಲರ್ ಅವರು 7 ಮತಗಳನ್ನು ಪಡೆದು ಸಮಫಲರಾಗಿದ್ದು, ಅದೃಷ್ಟದ ಚೀಟಿಯ ಮೂಲಕ SDPI ಬೆಂಬಲಿತ ಮೆಹರುನ್ನೀಸಾ ಬಸೀರ್ ಅವರು ಅದೃಷ್ಟೀಯ ಚೀಟಿ ಎತ್ತುವ ಮೂಲಕ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಅವರಿಗೂ ನಾನು ನನ್ನ SDPI ಪಕ್ಷದ ವತಿಯಿಂದಲೂ ಅದೇ ರೀತಿ ನನ್ನ ವೈಯಕ್ತಿಕ ನೆಲೆಯಲ್ಲೂ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಪಂಚಾಯತ್ ಚುನಾವಣೆಯಲ್ಲಿ 7 ಸಮಬಲದ ಹೋರಾಟ ಏನಿತ್ತು, ಅದೇ ರೀತಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದಂಥ ಒಲೆಯರವರಿಗೆ 7 ಮತಗಳು ಬಂದಿದ್ದು, 1 ಮತಗಳು ಅಸಿಂಧು ಆಗಿತ್ತು. ಕೆಲವೊಂದು ಏನೋ ಅದೃಷ್ಟ ಸರಿಯಿಲ್ಲ ಅಂತ ಅನಿಸುತ್ತೆ. ಒಲೆಯರವರಿಗೆ ರೈಟ್ ಮಾರ್ಕ್ ಇದ್ದರೂ ಇನ್ನೊಂದು ಕಡೆಯಲ್ಲಿ ತಪ್ಪು ಮಾರ್ಕ್ ಇದ್ದ ಕಾರಣ ಆ ಒಂದು ಮತಚೀಟಿಯನ್ನು ಅಸಿಂಧುಗೊಳಿಸಿದ ಕಾರಣ 7 ಸಮಬಲ ಆಯಿತು. ಮತ್ತು ಅದೃಷ್ಟ ಚೀಟಿಯ ಮೂಲಕ ಸಾತ್ಕೋ ಮಜೀದ್ ರವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಸಹಕರಿಸಿದಂಥ ನನ್ನೆಲ್ಲ ಪಕ್ಷದ ಆತ್ಮೀಯ ಮತದಾರ ಬಾಂಧವರಿಗೆ, ಅದೇ ರೀತಿ ಪಕ್ಷದ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಮುಂದಿನ ಅವಧಿಗಳಲ್ಲಿ ಇನ್ನಷ್ಟು ಗ್ರಾಮದ ಅಭಿವೃದ್ಧಿಗೆ ನಾವೆಲ್ಲರೂ ಒಟ್ಟಿಗೆ ಕೈ ಜೋಡಿಸಿ ಪಾವೂರು ಗ್ರಾಮ ಪಂಚಾಯತ್ನನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ನಾವೆಲ್ಲರೂ 15 ಸದಸ್ಯರು ಒಟ್ಟಿಗೆ ಕೈ ಜೋಡಿಸಿ ಮುಂದಕ್ಕೆ ಹೋಗೋಣ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದ. ನನ್ನನ್ನು ಉಪಾಧ್ಯಕ್ಷರಾಗಿ ಮಾಡಿದ ನನ್ನ ಎಲ್ಲ 15 ಸದಸ್ಯರಿಗೂ ನನ್ನ ಅಭಿನಂದನೆಗಳು. ಇನ್ನು ಮುಂದೆ ನಾನು ಎಲ್ಲ ಗ್ರಾಮದ ಅಭಿವೃದ್ಧಿಯನ್ನು ಮತ್ತು ನಿಮ್ಮ ಆಶೀರ್ವಾದದಿಂದ ನನ್ನನ್ನೆಲ್ಲ ನಾನು ಮುಂದೆ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇನೆ ಎಂದು ನಾನು ಆಶಿಸುತ್ತೇನೆ. ಈ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡಬೇಕೆಂದು ನನ್ನ ಒಂದು ಆಸೆ ಇದೆ. ಹಲವು ಪಂಚಾಯತ್ಗಳಲ್ಲಿ ಆಂತರಿಕ ಚುನಾವಣೆ ನಡೀತಾ ಇದೆ. SDPI ಪಕ್ಷಕ್ಕೆ ಸಿಹಿ ಸುದ್ದಿಗಳು ಸಿಗ್ತಾ ಇದೆ. ಅಡ್ಯಾರ್ SDPI ಆಡಳಿತಕ್ಕೆ ಬಂದಿದೆ. ಅದೇ ರೀತಿ ತಲಪಾಡಿ ಗ್ರಾಮ ಪಂಚಾಯತ್ SDPI ಆಡಳಿತಕ್ಕೆ ಬಂದಿದೆ. ಗುರುಪುರ ಗ್ರಾಮ ಪಂಚಾಯತ್ SDPI ಆಡಳಿತಕ್ಕೆ ಬಂದಿದೆ. ಅದೇ ರೀತಿ ಈ ಬಾರಿ ಪಾವೂರು ಗ್ರಾಮ ಪಂಚಾಯತಲ್ಲಿ ನಾವು ನಮ್ಮ ಬೆಂಬಲಿತ ಅಭ್ಯರ್ಥಿಯಾಗಿ JDS ಬೆಂಬಲಿತ ಅಭ್ಯರ್ಥಿಯಾದಂಥ ವೆಲೇರಿಯನ್ನನ್ನು ನಾವು ಅಧ್ಯಕ್ಷೀಯ ಸ್ಥಾನಕ್ಕೆ ನಿಲ್ಲಿಸಿದೆವು. ಅವರು 7 ಮತಗಳನ್ನು ಪಡೆದು ಸಮಬಲ ಎದುರಾಳಿಯೊಂದಿಗೆ ಸಮಬಲರು ಹಾಗೂ ನಮ್ಮ ಬೆಂಬಲಿತ ಅಭ್ಯರ್ಥಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಬೆಂಬಲಿತ ಅಭ್ಯರ್ಥಿ ಮೆಹರುನ್ನೀಸಾ ಅವರನ್ನು ನಿಲ್ಲಿಸಿದೆವು. ಅವರು ಸಹ 7 ಮತವನ್ನು ಪಡೆದು ಎದುರಾಳಿಯೊಂದಿಗೆ ಸಮಬಲವನ್ನು ಸಾಧಿಸುವುದರಿಂದ ಇಲ್ಲಿ ಅದೃಷ್ಟ ಚೀಟಿ ಎತ್ತುವ ಮೂಲಕ ಅದೃಷ್ಟ ಪರಿಶೀಲನೆ ನಡೆಸಲಾಯಿತು. ಇದರಲ್ಲಿ ಅಧ್ಯಕ್ಷರಾಗಿ ಸಾತ್ಕೋ ಮಜೀದ್ ಅವರು ಹಾಗೂ ಉಪಾಧ್ಯಕ್ಷರಾಗಿ SDPI ಪಕ್ಷ ಬೆಂಬಲಿತ ನಮ್ಮ ನೆಚ್ಚಿನ ಅಭ್ಯರ್ಥಿ 3ನೇ ವಾರ್ಡಿನ ಎಲ್ಲರ ಜನರ ಸಮಸ್ಯೆಗೆ ಸದಾ ಸ್ಪಂದಿಸುತ್ತಿರುವ ನಮ್ಮ 2.5 ವರ್ಷದ ಆಡಳಿತದಲ್ಲಿ ನಮ್ಮ ವಾರ್ಡಿಗೆ ಸಂಬಂಧಿಸಿ ತಕ್ಷಣ ಅದು ಯಾವುದೇ ಸಂದರ್ಭದಲ್ಲಿ ಆಗ್ಬೋದು, ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಆಗ್ಬೋದು, ಇನ್ನಿತರ ಯಾವುದೇ ಸಂದರ್ಭದಲ್ಲಿ ತಕ್ಷಣ ಸ್ಪಂದಿಸುತ್ತಿದ್ದ ನಮ್ಮ ಮೆಹರುನ್ನೀಸಾ ಅವರು ನಮ್ಮ ಇವತ್ತಿನ ಉಪಾಧ್ಯಕ್ಷ ಅಭ್ಯರ್ಥಿಯು ಹಾಗೂ ಅದೃಷ್ಟದ ಮೂಲಕ ಅವರು ದೇವರ ಒಂದು ಮಾತಿದೆ. ಅವರು ನಮ್ಮ ಕುರುವಾಣಲ್ಲಿ ಒಂದು ಮಾತಿದೆ, ತಾನು ಇಚ್ಛಿಸಿದವನಿಗೆ ರಾಜ್ಯಭಾರ ನೀಡುತ್ತೇವೆ. ಈ ಪಂಚಾಯತ್ ಆಡಳಿತದೊಂದಿಗೆ SDPIಗೂ ಸಹ ಆಡಳಿತದ ಭಾಗವಾಗಲು ಅಲ್ಲಾಹನ ಇಚ್ಛೆ ಇದೆ. ಅದು ಅದೃಷ್ಟ ಪರೀಕ್ಷೆಯೊಂದಿಗೆ ನಮ್ಮ ಉಪಾಧ್ಯಕ್ಷರಾಗಿ ಪಾವೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೆಹರುನ್ನೀಸಾ ಬಸೀರ್ನವರು ಆಯ್ಕೆಯಾಗಿರ್ತಾರೆ. ನಮ್ಮ ಕಾರ್ಯಕರ್ತ ಬಲಗದ ಪರವಾಗಿ, ನಮ್ಮ ನಾಯಕರ ಪರವಾಗಿ, ಎಲ್ಲ ನಮ್ಮ SDPI ಪಕ್ಷದ ಸರ್ವರ ಪರವಾಗಿ, ಅಭಿಮಾನಿಗಳ ಪರವಾಗಿ, ಊರಿನ ಜನತೆಯ ಪರವಾಗಿ ನಾನು ಸಾತ್ಕೋ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಮಜೀದ್ ಅವರಿಗೂ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಮೆಹರುನ್ನೀಸಾ ಬಸೀರ್ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಖಂಡಿತವಾಗಿಯೂ ಆಡಳಿತ ಅದು ಈ ಬಾರಿ ದೇವರ ಪರೀಕ್ಷೆಯಾಗಿದೆ ಅಂದರೆ 2 ಪಕ್ಷದ ಸಹಮತದಲ್ಲಿ ಈ ಬಾರಿ ಇಲ್ಲಿ 2 ವರ್ಷಗಳ ಆಡಳಿತ ನಡೆದು ಅಭಿವೃದ್ಧಿಗೆ ಬೇಕಾದ ಎಲ್ಲ ಸಹಕಾರ ಆಡಳಿತದ ಭಾಗವಾಗಿ SDPI ಕೂಡ ಈ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ನಿಲ್ಲುತ್ತೆಂಬ ಮಾತನ್ನು ಈ ಸಂದರ್ಭ ಹೇಳುತ್ತಾ ಮತ್ತೊಮ್ಮೆ ಆಯ್ಕೆಯಾದಂಥ ಅಧ್ಯಕ್ಷ ಉಪಾಧ್ಯಕ್ಷ ಅಭಿನಂದನೆ ಸಲ್ಲಿಸಲು ಮಾತನ್ನು ಕೊನೆಗೊಳಿಸುತ್ತೇನೆ.